ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪಾವಗೌಡ ಕುಕಿಂಗ್ ಅಂಡ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರದ ವ್ಲಾಗ್ ಇರುತ್ತೆ. ನನ್ನ ಬೆಳಗಿನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಲ್ಲರಿಗೂ ಶುಕ್ರವಾರದ ಬೆಳಗಿನ ಶುಭೋದಯ. ಈಗ ಟೈಮ್ ಬಂದರೆ ಬೆಳಗಿನ ಜಾವ 4 ಗಂಟೆ ಆಗಿದೆ. ರೆಗ್ಯುಲರ್ ಆಗಿ ನಾನು 4 ಗಂಟೆ 4:15ಗೆಲ್ಲ ಎದ್ಬಿಡ್ತೀನಿ. ಶುಕ್ರವಾರ ಮಾತ್ರ ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. 4 ಗಂಟೆ ಕರೆಕ್ಟಾಗಿ ಎದ್ದಿರ್ತೀನಿ. ಜೋರು ಮಳೆ ಬರ್ತಾ ಇದೆ ಇವತ್ತು. ಕರೆಂಟ್ ಹೋಗುತ್ತೇನೋ ಅನ್ನೋ ಭೀತಿಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸರಿಯಾಗಿ ವಿಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ. ಈಗ ಕಸ ಹೊಡಿತಾ ಇದ್ದೀನಿ. ಹೊರಗಡೆದೆಲ್ಲ ಹುಡುಕ್ ಬಂದಿದ್ನಾಗಲೇ ಈಗ ಒಳಗಡೆದು ಹುಡುಕ್ತಾ ಇದ್ದೀನಿ. ಗುರುವಾರದ ದಿನನೇ ಫುಲ್ಲು ಸೊಂದುಗೊಂದೆಲ್ಲ ನೀಟಾಗಿ ಹುಡುಕ್ಬಿಟ್ಟು ಮನೆ ಒರೆಸಿರ್ತೀನಿ. ನೀಟಾಗೆಲ್ಲನ ಮನೆ ಕ್ಲೀನಾಗಿ ಇರುತ್ತೆ. ಯಾಕಂದರೆ ಅಂಗಡಿಯಲ್ಲಿ ನಾವು ಜಾಸ್ತಿ ಇರೋದ್ರಿಂದ ಮನೆಯಲ್ಲಿ ಅಷ್ಟೊಂದಿರಲ್ಲ. ಹಂಗಾಗಿ ಕಸ ಏನು ಇರೋದಿಲ್ಲ ಮನೆಯಲ್ಲಿ ಜಾಸ್ತಿ. ಕಸ ಎಲ್ಲ ಹೊಡೆದಾದ್ಮೇಲೆ ಈಗ ಹೊಸ್ಲಿಗೆ ನೀರು ಹಾಕ್ತಾ ಇದ್ದೀನಿ. ತುಂಬ ಮಳೆ ಬರ್ತಾ ಇದೆ. ಆದರೂ ವಾರ ಅಲ್ವಾ ತೊಳಿಲೇಬೇಕಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ನೀಟಾಗೆಲ್ಲ ತೊಳೆದು ಪರ್ಕೆಯಲ್ಲಿ ಗುಡಿಸಿದ್ದೀನಿ. ಈಗ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಪರ್ಕೆಯಲ್ಲೇ ಗುಡ್ಸಾಗಿ ಬಿಟ್ಟರೆ ತುಂಬ ಟೈಮ್ ತಗೊಳುತ್ತೆ ಒಣಗೋಕ್ಕೆ. ಹಂಗಾಗಿ ನಾನು ಯಾವಾಗಲೂ ಬಟ್ಟೆಯಲ್ಲಿ ನೀಟಾಗೆಲ್ಲ ಒರೆಸ್ಕೊಳ್ತೀನಿ. ನೀಟಾಗೆಲ್ಲ ಒರೆಸ್ಬಿಟ್ಟು ಈಗ ಹೊಸ್ಲಿಗೆ ಬಟ್ಟೆ ಇಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಚ್ತೀನಿ. ಈ ರೀತಿ ಇದು ವಾರಕ್ಕೆ 2 ಸಲ ಮಾತ್ರ ಈ ರೀತಿ ಅರಿಶಿನ ಹಚ್ತೀನಿ. ಶುಕ್ರವಾರ ಮತ್ತು ಮಂಗಳವಾರ ಮಾತ್ರ ಈ ರೀತಿ ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮ ಇಡ್ತೀನಿ. ಬಾಕಿ ಡೈಲಿ ರೆಗ್ಯುಲರ್ ಆಗಿ ಅರಿಶಿನ ಕುಂಕುಮ ಮಾತ್ರ ಇಟ್ಟು ರಂಗೋಲಿ ಹಾಕ್ತೀನಿ. ಅರಿಶಿನ ಎಲ್ಲ ಹೊಸ್ಲಿಗೆ ಹಚ್ಚಿದಾದ್ಮೇಲೆ ಈಗ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ತುಳಸಿ ಕಟ್ಟೆಗೂ ಸಹ ಅಷ್ಟೇ ನೀಟಾಗೆಲ್ಲ ಅರಿಶಿನ ಹಚ್ಬಿಟ್ಟು ಅರಿಶಿನ ಕುಂಕುಮನ ಇಡ್ತೀನಿ. ಅದಾದ ನಂತರ ರಂಗೋಲಿ ಹಾಕ್ತೀನಿ. ರಂಗೋಲಿ ಹಾಕೋ ವಿಡಿಯೋ ಮಿಸ್ ಆಯಿತು. ತುಂಬ ಮಳೆ ಬರ್ತಾ ಇತ್ತು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಈಗ ತುಳಸಿ ಕಟ್ಟೆ ಹತ್ರನೂ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಹಾಕೋದೇ ಬೇಡ ಅಂದ್ಕೊಂಡಿದ್ದೆ. ಯಾಕಂದರೆ ಮಳೆ ಬರ್ತಾ ಇತ್ತು, ನೆಂದೇ ಹೋಗ್ತಾ ಇತ್ತೆಲ್ಲನ. ಇರಲಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ರಂಗೋಲಿನ ಹಾಕ್ತೆ. ಈಗ ಹೊರಗಡೆ ಕೆಲಸ ಎಲ್ಲ ಮುಗೀತು. ಅದಾದ ನಂತರ ಮನೆ ಒರೆಸ್ತೀನಿ. ಮನೆ ಒರೆಸೋದಕ್ಕೆ ನಾನು ಒಂದು ಅರ್ಧ ಬಕೆಟ್ ನೀರಿಗೆ ಒಂದು ಅರ್ಧ ಇಡೀ ಕಲ್ಲುಪ್ಪು ಮತ್ತು ಸ್ವಲ್ಪ ಪೆನಾಯಿಲ್ ಹಾಕ್ಕೊಂಡು ಒರೆಸ್ತೀನಿ. ಶುಕ್ರವಾರ ಮಾತ್ರ ಉಪ್ಪು ಬಳಸ್ತೀನಿ. ರೆಗ್ಯುಲರ್ ಆಗಿ ಪೆನಾಯಿಲು ಮತ್ತು ನೀರಲ್ಲೇ ಮನೆ ಒರೆಸ್ತೀನಿ. ಮನೆ ಒರೆಸೋದು ಬಂದರೆ ನಾನು ಬಟ್ಟೆಯಲ್ಲೇ ಒರೆಸೋದು. ಮಾಪು ಇದೆ, ಅಂಗಡಿಯಲ್ಲಿ ಮಾರ್ತೀವಿ, ಮನೆಯಲ್ಲೂ ತಂದಿಟ್ಟಿದ್ದಾರೆ. ನನ್ನ ಮಗನೇ ತಂದಿಟ್ಟಿದ್ದಾನೆ. ಎಲ್ಲರೂ ಮಾಪಲ್ಲಿ ಒರೆಸ್ತಾರೆ, ನೀನು ಮಾತ್ರ ಬಟ್ಟೆಯಲ್ಲಿ ಒರೆಸ್ತೀಯ ಅಂತ ಹೇಳ್ಬಿಟ್ಟು ಅವ್ನು ತಂದಿಟ್ಟು ಸುಮಾರು ದಿನನೇ ಆಯಿತು. ಅದು ಹೊರಗಡೆ ಹೆಂಗೆ ತಂದಿಟ್ಟಿದ್ನೋ ಅದು ಹಂಗೆ ಐತೆ. ನಾನು ಒಂದು ದಿವಸಕ್ಕೆ ಯೂಸ್ ಮಾಡಿಲ್ಲ. ಅದು ಯಾಕೋ ನನಗೆ ಇಷ್ಟ ಆಗಲ್ಲ ಮಾಪಲ್ಲಿ ನೆಲ ಒರೆಸೋದು. ಹಂಗಾಗಿ ನಾನು ಬಟ್ಟೆಯಲ್ಲೇ ಒರೆಸ್ಕೊಳ್ತೀನಿ. ಫಸ್ಟು ನಾನು ಬಟ್ಟೆ ಫುಲ್ಲು ತೇವ ಬಟ್ಟೆ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಎಲ್ಲ ನೀಟಾಗಿ ಒರೆಸ್ಕೊಬರ್ತೀನಿ. ನೀರು ಥರ. ಸೋಪಾಡೆಗೆಲ್ಲನ ನಿನ್ನೆ ಗುರುವಾರದ ದಿವಸನೇ ಕಸ ಹೊಡೆದು ಒರೆಸ್ಕೊಂಡಿರ್ತೀನಿ. ವಾರಕ್ಕೊಂದ್ಸಲ ಮಾತ್ರ ಸೋಪಾಡೆಗಳ್ದು ಒರೆಸ್ಕೊಳ್ತೀನಿ. ಗುರುವಾರದ ದಿನನೇ ಅದೆಲ್ಲ ಕಿಟಕಿ ಮತ್ತು ಸೋಪಾಡೆಗಳ್ದೆಲ್ಲ ಒರೆಸ್ಕೊಳ್ತೀನಿ. ಈಗ ಬಟ್ಟೆನ ಇನ್ನೊಂದ್ಸಲ ಜಾಲಿಸ್ಕೊಂಡ್ಬಿಟ್ಟು ನೀರನ್ನ ಇಟ್ಕೊಳ್ತೀನಿ. ಈಗ ಮತ್ತೆ ಇನ್ನೊಂದ್ಸಲ ಎಲ್ಲ ಒರೆಸ್ಕೊಳ್ತೀನಿ. ಒಂದು 2-3 ಸಲ ಈ ರೀತಿ ಒರೆಸ್ಕೊಳ್ತೀನಿ. ನೆಲ ನೀಟಾಗಿ ಕಾಣುತ್ತೆ, ಪಳಪಳ ಅಂತ ಹೊಳಿತಾ ಇರುತ್ತೆ. ಮಾಪಲ್ಲಾದರೆ ಅಷ್ಟೊಂದು ಲುಕ್ ಕಾಣಲ್ಲ, ಒಂಥರ ಪಟ್ಟೆ ಥರ ಕಾಣುತ್ತೆ. ನನಗೆ ಅದಕ್ಕೆ ಮಾಪ್ ಇಷ್ಟ ಆಗಲ್ಲ. ಬಟ್ಟೆನೇ ನನಗೆ ಕಂಫರ್ಟಬಲ್ ಅನಿಸುತ್ತೆ. ನೀಟಾಗೆಲ್ಲ ದಿವಾನ್ ಕಾಟ್ ಅಡೆಲು ಅದೆಲ್ಲನ ನೀಟಾಗಿ ಒರೆಸ್ಕೊಳ್ತೀನಿ. ನೆಲ ಎಲ್ಲ ಒರೆಸಿದಾದ್ಮೇಲೆ ಈಗ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಎಲ್ಲ ಮಾಡಿಕೊಂಡು ಈಗ ದೇವ್ರ ಫೋಟೋಕ್ಕೆ ಹೂವನ್ನ ಮುಡಿಸ್ತಾ ಇದ್ದೀನಿ. ದೇವ್ರ ಸಾಮಾನೇನು ತೊಳೆದಿಲ್ಲ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ಮತ್ತೆ ನಾಳೆ ತೆಗಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನು ತೊಳೆದಿಲ್ಲ. ಅದರಲ್ಲಿ ಇವತ್ತು ಶುಕ್ರವಾರ ಇರೋದ್ರಿಂದ ಕಳಶ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ತೆಗ್ದಿಲ್ಲ. ಲಾಸ್ಟ್ ವೀಕ್ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದ್ದೆ. ಅವತ್ತು ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಿರೋದನ್ನ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ. ಒಂದು ವಾರದಿಂದ ಪೂಜೆನೇ ಮಾಡಿರಲಿಲ್ಲ. ಯಾಕಂದರೆ ನನಗೆ ಹುಷಾರಿರಲಿಲ್ಲ. ಡಾಕ್ಟ್ರು ಸ್ನಾನ ಸಹ ಮಾಡಬಾರ್ದು ಅಂತ ಹೇಳಿದ್ರು. ಹಂಗಾಗಿ ನಾನು ಪೂಜೆ ಏನು ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಹುಷಾರಾಗಿದೆ, ಹಂಗಾಗಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ.
ಶುಕ್ರವಾರ ಆಗಿರೋದ್ರಿಂದ ಸೀರೆ ಹಾಕೊಂಡಿದ್ನಿ. ವಾರಕ್ಕೊಂದ್ಸಲ ಶುಕ್ರವಾರ ಸೀರೆ ಹಾಕೊಳ್ತೀನಿ. ನನ್ನ ಮಗ ಇನ್ನು ಮಲ್ಕೊಂಡಿದ್ದಾನೆ ರೂಮಲ್ಲಿ. ಹೂ ಎಲ್ಲ ಮುಡಿಸಿ ದೀಪನ ಅಂಟಿಸಿ ಈಗ ಪೂಜೆನ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಇಟ್ಕೊಂಡಿದ್ವಿ ದೇವ್ರ ಸಾಮಾನು, ಆಡಂಬರ ಏನು ಇಟ್ಕೊಂಡಿಲ್ಲ. ಅದರಲ್ಲಿ ಈ ದೇವ್ರ ಫೋಟೋಗಳು ಏನಿದಾವೋ ಅದೆಲ್ಲ ನಮಗೆ ಗಿಫ್ಟ್ ಬಂದಿರೋದು. ಸ್ಲೇಟ್ ಇಟ್ಟಿದ್ದೀನಿ, ಅದು ಸಹ ಅಷ್ಟೇ ಶೃಂಗೇರಿಯಲ್ಲಿ ಕೊಟ್ಟಿದ್ರು ನಮಗೆ. ಮತ್ತೆ ಅಷ್ಟಲಕ್ಷ್ಮಿ ಫೋಟೋ ಸಹ ಇದೆ, ಅದು ಅಷ್ಟೇ ನಮ್ಮ ಅಂಗಡಿಗೆ ಪುಳಿಯೋಗರೆ ಕಂಪ್ನಿಯವರು ಕೊಟ್ಟಿದ್ರು. ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ತಂದು ಇಟ್ಕೊಂಡಿದ್ದೆ. ಕುಬೇರ ಫೋಟೋ ಸಹ ಇದೆ, ಅದು ಅಷ್ಟೇ ನನ್ನ ಅಕ್ಕ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ತಂದು ಕೊಟ್ಟಿದ್ಲು. ಹಂಗಾಗಿ ಎಲ್ಲ ಗಿಫ್ಟ್ ಬಂದಿರೋ ಫೋಟೋಗಳೇ ಇರೋದು. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಹೊಸದು ತಂದಿಡೋಣ ಸಿಂಗಲ್ ಒಂದಿರೋದನ್ನ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮ ಮನೆಯವ್ರು ಬೇಡ ಇದೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ಇಡಿಸಿದ್ರು. ಈಗ ಟೈಮ್ ಬಂದರೆ 5:45 ಆಗ್ತಾ ಬರ್ತಾ ಇದೆ. ಪೂಜೆ ಮಾಡ್ತಾ ಇದ್ದೀನಿ. ಈಗ ಮಂಗಳಾರತಿನ ಮಾಡ್ತಾ ಇದ್ದೀನಿ. ನನಗೆ ಯಾವುದು ಶ್ಲೋಕ ಬರುತ್ತೋ ಅದನ್ನ ಹೇಳ್ಕೊಂಡ್ಬಿಟ್ಟು ಮನಸ್ಸಲ್ಲೇನೆ ಮಂಗಳಾರತಿನ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇತ್ತು, ಕರೆಂಟ್ ಎಲ್ಲೋ ಹೋಗುತ್ತೋ ಅನ್ನೋ ಭೀತಿಯಲ್ಲೇ ಪೂಜೆ ಮಾಡ್ತಾ ಇದ್ದೆ. ಬೆಳಿಗ್ಗೆ ಎದ್ದಾಗ ಮನಸ್ಸು ಕಸಿ ಬಿಸಿ ಅನ್ನಿಸ್ತಾ ಇತ್ತು. ವಾರದಿಂದ ಪೂಜೆ ಮಾಡಿರಲಿಲ್ಲ. ಇವತ್ತು ತುಂಬ ಖುಷಿಯಾಗಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಇದ್ರೆ ನೀರೇ ಬರ್ತಾ ಇಲ್ಲ. ತುಂಬ ಬೇಜಾರಾಗ್ಬಿಡ್ತು. ನೈಟೇ ಡ್ರಮ್ಮಲ್ಲಿ ಹಿಡ್ದಿಟ್ಟಿದ್ವಿ. ಆ ನೀರಿರೋದಕ್ಕಂತೂ ನಮಗೆ ಯೂಸ್ ಆಯಿತು. ಕರೆಂಟು ಹೋಗಿದ್ರೆ ಇವತ್ತು ನಮ್ಮ ಕತೆ ಅಷ್ಟೇ. ಯಾಕಂದರೆ ಒಂದು ವಾರದಿಂದ ಪೂಜೆ ಮಾಡದೇ ಇರೋದಕ್ಕೆ ಮನಸ್ಸೆಲ್ಲ ಏನೋ ಒಂಥರ ಇತ್ತು. ಸದ್ಯ ಕರೆಂಟ್ ಇತ್ತು, ನೀರು ಮಾತ್ರ ರೆಡಿ ಇಟ್ಕೊಂಡಿದ್ದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು. ಈ ಮನೆಯಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಮಂಗಳಾರತಿ ಎಲ್ಲ ಆದಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀದು ದೇವ್ರನಾಮ ಆಡ್ತಾ ಇದ್ದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೆಗಡಿ ಕೆಮ್ಮು ತುಂಬ ಆಗಿತ್ತು, ಹಂಗಾಗಿ ವಾಯ್ಸು ಅಷ್ಟೊಂದು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಒಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಹಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನರ ಪೂಜೆ ಎಲ್ಲ ಆದಮೇಲೆ ಈಗ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ದೀನಿ. ನಾನು ಅಂಗಡಿಗೆ ಹೋಗೋ ಅಷ್ಟರಲ್ಲಿ ಸುಮಾರು 1.5 ಲೀಟ್ರ್ ನೀರು ಕುಡಿದು ಹೋಗ್ತೀನಿ. ಇದು ಇವಾಗ ನಾನು ನೀರು ಕುಡಿತಾ ಇರೋದು 1/2 ಲೀಟ್ರದು. ಅದರಲ್ಲಿ ಫುಲ್ಲು ಒಂದೊಂದು ಕುಡಿದ್ಬಿಟ್ಟು ಹೋಗ್ತೀನಿ ನಾನು. ನೀರು ಕುಡಿದಾದ್ಮೇಲೆ ಈಗ ಕಾಫಿ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಹಾಲು ತೆಗೆದಿಟ್ಬಿಟ್ಟು ನಮಗೆ ಕಾಫಿನ ಮಾಡ್ಕೊಳ್ತಾ ಇದ್ವಿ. ನಾನು ನಾರ್ಮಲ್ ಕಾಫಿ ಪೌಡ್ರ್ ಬಳಸ್ತೀನಿ, ಇನ್ಸ್ಟೆಂಟ್ ಬಳಸೋಕೆ ಹೋಗಲ್ಲ. ನಾರ್ಮಲ್ ಕಾಫಿ ಪೌಡ್ರ್ ಹಾಕಿ ಕುದಿಸ್ತೀವಲ್ವ, ಅದು ಗ್ರೀನ್ ಲೇಬಲ್ ಅಂತ ಬರುತ್ತೆ, ಅದನ್ನ ಮಾಡ್ತೀನಿ. ನನ್ನ ಮಗನಿಗೆ ಹಾಲು ತಣ್ಣಗೆ ಮಾಡ್ತಾ ಇದ್ದೀನಿ ಸ್ವಲ್ಪ. ಈಗ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಚ್ಚಿಟ್ಟಿದ್ದೀನಿ. ಕಾಫಿ ಕುಡಿತಾ ಇದ್ವಿ. ಆಗ ನಮ್ಮ ಮನೆಯವರು ನಾವು ಬಂದ್ಬಿಟ್ಟು ಕುಂಚಿಟಿಗರು ಅಂತ ಹೇಳ್ಬಿಟ್ಟು ನಮ್ಮ ಇದರಲ್ಲಿ ನಮಗೆ ಮಾವ ಆಗೋರು ಒಬ್ಬರಿದ್ದಾರೆ, ಕುಂಚಿಟಿಗ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು. ಅವ್ರನ್ನ ನಾವು ತುಂಬ ನೆನೆಸ್ಕೊಳ್ತಾ ಇರ್ತೀವಿ ಯಾವಾಗ್ಲೂ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದ್ರು, ಏನೇನು ಮಾಮ 11 ಗಂಟೆ ಆದರೂ ಗ್ರೂಪಲ್ಲಿ ಏನಾದರೂ ವಿಷಯ ತಿಳಿಸ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ರು. ಹಿಂಗೆ ಅವ್ರ ಬಗ್ಗೆನೇ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ನಮಗಂತೂ ತುಂಬ ಇಷ್ಟ ಅವರು ಅಂದರೆ, ಅದರಲ್ಲೂ ನನಗಂದರೆ ಅವ್ರು ತುಂಬ ಇಷ್ಟ. ಹಾಗಾಗಿ ಅವ್ರ ಬಗ್ಗೆನೇ ಮಾತಾಡ್ತಾ ಕಾಫಿ ಕುಡ್ಕೊಂಡಿದ್ವಿ. ಕಾಫಿ ಎಲ್ಲ ಕುಡ್ದಿದ್ದಾಯಿತು. ಈಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ನಿ. ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ನಿ. ಎಣ್ಣೆ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ನಿ. ಕಡಲೆಬೇಳೆ ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ಹುರ್ಕೊಳ್ಳೋಣ. ಅದಾದ ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಡಲೆ ಬೀಜ, ಇದನ್ನು ಸಹ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದಾದ ನಂತರ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ಒಂದು 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು
ಈಗ ಮೀಡಿಯಂ ಸೈಜ್ದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿದು ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಎಳ್ಳಿಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿದು ಕಲರ್ ಎಲ್ಲ ಶೇಡ್ ಆಗಿದೆ, ಒಗ್ಗರಣೆ ಸಹ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಈಗ ಮೀಡಿಯಂ ಸೈಜ್ದು 1 ಎಳ್ಳಿಕಾಯಿನ ತಗೊಂಡಿದ್ದೀನಿ ನಾನು. ನೋಡಿ, 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ರಸನ ಇಂಟ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನಕಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಚಿತ್ರಾನ್ನ. ಇಂಟ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಹಸಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ವಿ ಅಂದರೆ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಚಿತ್ರಾನ್ನ ಗೊಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕಿದ್ದೆ, ಅದನ್ನ ಕಿತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು, ಘಮ ಘಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಅಂತೂ. ಖಾಲಿ ಆಯಿತು, ಇನ್ನು ಸ್ವಲ್ಪ ಇದೆ, ಇನ್ನೊಂದು 2-3 ಟೈಮ್ ಬಳಸ್ಕೋಬೋದು ಅಷ್ಟೇ. ಕೊತ್ತಂಬರಿ ಸೊಪ್ಪನ್ನ ನೀಟಾಗೆಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ವಿ ಅಂದರೆ ಬಾಯಲ್ಲಿ ನೀರು ಬರಿಸುವ ಎಳ್ಳಿಕಾಯಿ ಚಿತ್ರಾನ್ನ ಗೊಜ್ಜು ರೆಡಿ ಆಗಿದೆ. ನನ್ನ ಮಗಂದು ಸ್ನಾನನೂ ಸಹ ಆಯಿತು. ಈಗ ಅವನಿಗೆ ಕ್ರೀಮ್ ಹಾಕೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ನಿ. ಇವನು ಸ್ವಲ್ಪ ತೀಟೆ ಜಾಸ್ತಿ. ಇಲ್ಲಿ ಬಾಗಿಲು ಹಾಕ್ಕೊಂಡೇ ಇಟ್ಕೋಬೇಕು ಇವನ್ನ. ಸ್ವಲ್ಪ ನಾನು ಡೋರ್ ಓಪನ್ ಮಾಡಿದೆ ಅಂದರೆ ಸಾಕು, ಅವನು ಅಂಗಡಿಗೆ ಓಡ್ಬಿಡ್ತಾನೆ. ಇವನ್ನ ಬೆಳಗ್ಗೆ ಟೈಮ್ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ. ಬೇಗ ಎದ್ದಾಳ್ತಾನೆ, ಎದ್ರೂ ಸಹ ಬೇಗ ರೆಡಿ ಆಗಲ್ಲ. ನಾನಿಲ್ಲಿ ಏನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ರೆ ಓಡ್ಬಿಡ್ತಾನೆ ಅಂಗಡಿಗೆ. ಅಲ್ಲಿ ಅವರಪ್ಪ ಏನಾದರೂ ಸ್ವಲ್ಪ ಬೈದರು ಅಂದರೆ ಅಂಗಡಿಗೆ ಬರ್ತಾನೆ, ಅಲ್ಗೂ ಇಲ್ಗೂ ಓಡಾಡ್ತಾನೆ, ರೆಡಿ ಆಗಲ್ಲ. ಅದೇ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ಕ್ರೀಮ್ ಪೌಡ್ರ್ ಎಲ್ಲ ಹಾಕಿ ಈಗ ಬಟ್ಟೆ ಸಹನೂ ಹಾಕಿದ್ದೀನಿ. ಶೂ ಎಲ್ಲ ಅಂಗಡಿಯಲ್ಲೇ ಇರ್ತವೆ. ಇಲ್ಲಿ ಬಟ್ಟೆ ಹಾಕ್ಕೊಂಡೋಗಿ ಅಲ್ಲಿ ಶೂ ಹಾಕ್ಕೊಂಡ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ. ಇವನ್ನೆಲ್ಲ ರೆಡಿ ಮಾಡಿ ಅವನಿಗೂ ಸಹ ಅಷ್ಟೇ ದೇವ್ರ ಪೂಜೆ ಮಾಡೋಕ್ಕೆ ಹೇಳಿದೆ. ಬಟ್ಟೆ ಇಟ್ಕೊಂಡು ಕೈ ಮುಗಿತಾ ಇದ್ದಾನೆ. ಅದಾದ ನಂತರ ಈಗ ಅವನಿಗೆ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡಿದ್ದೀನಿ. ಚಿತ್ರಾನ್ನ ಸಹ ಗೊಜ್ಜು ಕಲಸಿಟ್ಟಿದ್ದೀನಿ. ಕಲಿಸ್ಬಿಟ್ಟು ಅವನಿಗೆ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಆಪಲ್ ಕಟ್ ಮಾಡಿ ಇಟ್ಟಿದ್ದೀನಿ. ಅವನಿಗೂ ಲಂಚ್ ಬಾಕ್ಸ್ ತುಂಬಿ ಇಟ್ಟಿದ್ದೀನಿ. ಪ್ಲೇಟ್ಗೂ ಸಹ ಹಾಕಿಟ್ಟಿದ್ದೀನಿ. ಈಗ ತಿಂದು ಹೋಗೋದಷ್ಟೇ ಬಾಕಿ ಇರೋದು. ಈಗ ಟೈಮ್ ಬಂದರೆ 7:20 ಆಗಿದೆ. 7:15ಗೆ ಹೋಗಬೇಕು ಅಲ್ಲಿ ಅಂಗಡಿ ಹತ್ರ. ಯಾಕಂದರೆ ಅಲ್ಲಿ ಪ್ರಾಜೆಕ್ಟು ಕೊಟ್ಟಿದ್ದಾರೆ ನಿನ್ನೆ, ಎಲ್ಲ ಅಲ್ಲೇ ಬಿಟ್ಟಿದ್ದಾನೆ ಎಲ್ಲಿ ಬೇಕೋ ಅಲ್ಲಿ. ಹಾಗಾಗಿ ಅದನ್ನ ಜೋಡಿಸ್ಕೋಬೇಕು. ಸ್ವಲ್ಪ ಬೇಗನೆ ಹೋಗ್ತೀವಿ. ನೋಡಿ, ತಿಂಡಿ ತಿಂದಿದ್ದೆಲ್ಲ ಆಯಿತು, ರೆಡಿ ಆಯಿತು. ಈಗ ಟೈಮ್ 7:15 ಆಗಿದೆ. ಈಗ ಹೋಗೋದು ಇಷ್ಟೇ. ನೋಡಿ, ನಾನು ಬೆಳಿಗ್ಗೆ 4 ಗಂಟೆಯಿಂದ 7:15 ಅಷ್ಟೊತ್ತಿಗೆ ಇಷ್ಟೆಲ್ಲ ನನಗೆ ಕೆಲಸ ಇರುತ್ತೆ. ರೆಗ್ಯುಲರ್ ಆಗಿ ಇದು ಕೆಲಸ ಇದ್ದೇ ಇರುತ್ತೆ. ನೋಡಿ, ನಿನ್ನೆ ಎಲ್ಲ ಸ್ಕೂಲಲ್ಲಿ ಅವನಿಗೆ ಕೊಟ್ಟಿದ್ರು, ಪ್ರಾಜೆಕ್ಟ್ ಕೊಟ್ಟಿದ್ರು. ಪೇರೆಂಟ್ಸ್ದು ಮತ್ತು ಅಜ್ಜಿ ತಾತಂದು, ಅಂಕಲ್ದು, ಆಂಟಿದೆಲ್ಲ ಫೋಟೋ ಹಾಕ್ಬೇಕಂತ ಹೇಳಿದರು. ನಮಗೆ ಜಾಸ್ತಿ ಅವು ಸಿಗಲಿಲ್ಲ, ಒಂದು 3-4 ಫೋಟೋ ಅಂಟಿಸಿದ್ವಿ. ಈಗ ಸ್ಕೂಲ್ ಟೈಮ್ ಆಯಿತು. ನನ್ನ ಮಗ ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ. ಅವರಪ್ಪ ಬಿಟ್ಟು ಬರೋದಕ್ಕೆ ರೆಡಿ ಆಗಿದ್ದಾರೆ. ಅವರು ವ್ಯಾನ್ಗೇನು ಹಾಕಿಲ್ಲ, ಹತ್ರ ಇರೋದ್ರಿಂದ ಬಿಟ್ಟು ಬಂದು ಕರ್ಕೊಂಡು ಬರ್ತೀವಿ. ಮಧ್ಯಾಹ್ನ ಟೈಮ್ ಏನಾದರೂ ಲೇಟ್ ಆಯಿತು ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗಿ ಬರೋದಂದರೆ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸುಮಾರು ಒಂದು 2.5 ಕಿಲೋಮೀಟ್ರ್ ಇದೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಡೈಲಿ ಇದ್ದೇ ಇರ್ತಾರೆ ಅವರು. ಅವ್ರು ಸ್ಕೂಲ್ಗೆ ಹೋದಾದ್ಮೇಲೆ ಈಗ ಮತ್ತೆ ನನ್ನ ಕೆಲಸ ಶುರುವಾಗುತ್ತೆ. ಮನೆ ಕೆಲಸ ಆಯಿತು, ಈಗ ಅಂಗಡಿ ಕೆಲಸ ಶುರುವಾಗುತ್ತೆ ನಂದು. ಈಗ ಈ ಕ್ರೇಟಲ್ಲಿರೋ ಹಾಲೆಲ್ಲ ಫ್ರಿಜ್ಗೆ ಹಾಕಬೇಕು. ನಮ್ಮ ಮನೆಯವ್ರು ಪೂಜೆ ಮಾಡಿದ್ದಾರೆ ಅಂಗಡಿಯಲ್ಲಿನೂ. ಅವ್ರು ಮಾಡಿಲ್ಲ ಅಂದರೆ ನಾನು ಮಾಡ್ತೀನಿ. ಅವ್ರು ಮಾಡಿದ್ದಾರೆ. ಈಗ ಸ್ವಲ್ಪ ಅಂಗಡಿಯಲ್ಲಿ ಐಟಮ್ ಎಲ್ಲ ಖಾಲಿಯಾಗಿದೆ. ನಾನಿಲ್ಲಿ ಆರ್ಡ್ರ್ ಕೊಡ್ತಾ ಇದ್ದೀನಿ. ತುಂಬ ಬ್ಯುಸಿ ಇರ್ತೀನಿ ಕೆಲವೊಂದು ಟೈಮು. ಅಂಗಡಿಯಲ್ಲೇನು ಅಷ್ಟೊಂದು ವ್ಯಾಪಾರ ಆಗಲ್ಲ, ಆದರೂ ಅದು ಇದು ಕೆಲಸ ಇದ್ದೇ ಇರುತ್ತೆ ನನಗೆ. ಮನೆ ಕೆಲಸ ಅರ್ಧ ಕೆಲಸ ಇಲ್ಲೇ ಮಾಡ್ಕೊಳ್ತಾ ಇರ್ತೀನಿ ನಾನು. ಅಂಗಡಿಗೆ ರೇಷನ್ ಬೇಕಾಯಿತು, ಹಂಗಾಗಿ ನಾನು ಆರ್ಡ್ರ್ ಕೊಡ್ತಾ ಇದ್ದೀನಿ. ಅಂಗಡಿಗೆ ಆರ್ಡ್ರ್ ಎಲ್ಲ ಕೊಟ್ಟಾದಮೇಲೆ ನಾನು ಸ್ವಲ್ಪ ತಿಂಡಿ ತಿಂತೀನಿ.
9:45 10 ಗಂಟೆ ಆಗಿದೆ ಈಗ ಟೈಮು. ಈಗ ಸ್ವಲ್ಪ ತಿಂಡಿನ ತಿಂದ್ಬಿಟ್ಟು ಮತ್ತೆ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ಅಂಗಡಿ ವ್ಯಾಪಾರ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಳ್ಳೋದಿಲ್ಲ, ಏನಾದರೂ ಕೆಲಸ ಮಾಡ್ಕೊಳ್ತಾ ಇರ್ತೀನಿ. ಈಗ ಮನೆಯಲ್ಲಿ ಕಡಲೆ ಬೀಜ ಖಾಲಿಯಾಗಿದೆ, ನಾವು ಅಂಗಡಿದು ಬಳಸೋದಿಲ್ಲ, ಕಡಲೆಕಾಯಿ ತೊಗೊಬರ್ತೀವಿ ಊರಿಂದನೇ. ಅದನ್ನ ಈಗ ನಾನು ಸುಲಿತಾ ಇದ್ದೀನಿ. ಕಡಲೆಕಾಯಿ ಸುಲಿಯೋದು ಚಿಕ್ಕ ವಯಸ್ಸಲ್ಲೇ ನಮಗೆ ಚೆನ್ನಾಗಿ ಪ್ರಾಕ್ಟೀಸ್ ಇತ್ತು, ಹಂಗಾಗಿ ನಾನು ಈಗಲೂ ಸ್ವಲ್ಪ ಫಾಸ್ಟಾಗಿ ಕಡಲೆಕಾಯಿನ ಸುಲಿತಾ ಇದ್ದೀನಿ. ಯಾವಾಗಲೂ ಅಂಗಡಿ ಹೊರಗಡೆ ಕೂತ್ಕೊಂಡು ಸುಲಿತಾ ಇದ್ದೆ ಕಡಲೆಕಾಯಿನ. ಆಗ ರೋಡಲ್ಲಿ ಹೋಗೋರು ಬರೋರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು, ಎಷ್ಟು ಫಾಸ್ಟಾಗಿ ಕಡಲೆಕಾಯಿ ಸುಲಿತೀರಾ, ಹೆಂಗೆ ಸುಲಿತೀರಾ ಅಂತ ನೋಡ್ತಾ ಇದ್ರು. ನನಗೆ ಆಗ ಸ್ವಲ್ಪ ಮುಜುಗರ ಆಗೋದು, ಹಂಗಾಗಿ ನಾನು ಇವತ್ತೇನು ಮಾಡ್ತಾಯಿದ್ದೆ ಅಂದರೆ ಅಂಗಡಿ ಒಳಗಡೆ ಕೂತ್ಕೊಂಡು ಕಡಲೆಕಾಯಿನ ಸುಲಿತಾ ಇದ್ದೀನಿ. ಈ ವಿಡಿಯೋ ಬೀಜ ಸಮೇತ ಸಿಪ್ಪೆ ಜೊತೆಗೇನೆ ಸುಲಿದ್ಬಿಟ್ಟು ಹಾಕೊಳ್ತಾ ಇದ್ನಿ. ಮರದಲ್ಲಿ ಕೇರಿದ್ರೆ ಅದು ಸಪ್ರೇಟ್ ಆಗುತ್ತೆ. ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಡಲೆಕಾಯಿ ಬೀಜದ ಸಿಪ್ಪೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲೇ ಕಲ್ತಿರೋದ್ರಿಂದ ನಮಗೆ ಒಂಥರ ನೀರು ಕುಡ್ದಂಗೆ ತುಂಬ ಈಸಿ ಕೆಲಸಗಳಿವು. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.